ಎಲ್ಲವೂ ಅಂದುಕೊಂಡಂತೆ ನಡೆದರೆ ಶೀಘ್ರದಲ್ಲಿ ಹಾಲಿನ ದರದಲ್ಲಿ ಲೀಟರಿಗೆ ₹2 ಏರಿಕೆಯಾಗಲಿದೆ. 2 ವರ್ಷಗಳಿಂದ ದರ ಏರಿಕೆಯಾಗಿಲ್ಲ. ಈ ಬಾರಿಯಾದರೂ ದರ ಏರಿಸುವಂತೆ ಕೆಎಂಎಫ್ ಏರಿಕೆಯ ಪ್ರಸ್ತಾಪವನ್ನು ಸರ್ಕಾರದ ಮುಂದಿಟ್ಟಿದೆ. ಈಗ ಬೆಲೆ ಏರಿಕೆ ಚೆಂಡು ಸರ್ಕಾರದ ಅಂಗಳದಲ್ಲಿದೆ. ಕಳೆದ 2 ವರ್ಷಗಳಲ್ಲಿ ಕೆಎಂಎಫ್ ದರ ಏರಿಕೆ ಮಾಡುವ ಕಾರ್ಯಕ್ಕೆ ಮುಂದಾಗಿಲ್ಲ. ಆದರೆ ಈಗ ಕೋವಿಡ್ನ ನಂತರದಲ್ಲಿ ಹಾಲು ಒಕ್ಕೂಟಗಳಿಗೆ ದರ ಏರಿಕೆ ಮಾಡದೆ ಹೋದರೆ ಸಾಕಷ್ಟು ಸಮಸ್ಯೆಯಾಗಲಿದೆ. ಒಂದೆಡೆ ಇಂಧನ ದರ ಏರಿಕೆಯಾಗುವ ಜೊತೆಯಲ್ಲಿ ಸಿಬ್ಬಂದಿಗಳ ವೇತನ, ಹೈನುಗಾರರಿಗೂ ಹಾಲಿನ ದರ ಹೆಚ್ಚಳ ಸೇರಿದಂತೆ ಹತ್ತಾರು ಖರ್ಚುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ ಎನ್ನುವ ಕಾರಣಕ್ಕೆ ದರ ಏರಿಕೆ ಅನಿವಾರ್ಯತೆ ಇದೆ ಎನ್ನುವ ಮನವಿಯನ್ನು ಸರ್ಕಾರದ ಮುಂದೆ ಕೆಎಂಎಫ್ ಇಟ್ಟಿದೆ. ರಾಜ್ಯದ 14 ಹಾಲು ಉತ್ಪಾದಕರ ಒಕ್ಕೂಟಗಳಿಂದಲೂ ಈಗಾಗಲೇ ದರ ಏರಿಕೆಯ ಪ್ರಸ್ತಾವಗಳು ಕರ್ನಾಟಕ ಹಾಲು ಮಹಾಮಂಡಳಕ್ಕೆ ತಲುಪಿವೆ. ಆದರೆ ಕೆಎಂಎಫ್ ಒಕ್ಕೂಟ ಮೊದಲೇ ದರ ಏರಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎನ್ನುವ ಮಾತನ್ನು ಕೆಎಂಎಫ್ಗೆ ನೀಡಿದ್ದಾರೆ ಎನ್ನಲಾಗಿದೆ. ಖರೀದಿಯವರಿಗೆ ಬೇಕು, ಆದರೆ ಪ್ರೊಡ್ಯೂಸರ್ನ ಮಟ್ಟಿಗೆ ಸಿಗಬೇಕಲ್ವ. ಈಗ ಎಲ್ಲ ಖರ್ಚುಗಳು ಜಾಸ್ತಿ ಆಗುವಾಗ ಅದು ಸಹಜ ಮಾಡುವುದು, ಹೊರ ಬೀಳ್ತದೆ ಖಂಡಿತ. ಹಾಗೆ ಉತ್ಪತ್ತಿ ಬರುತ್ತೆ, ಕೆಲಸಗಾರರಿಗೂ ಸಂಬಳ ಸಿಗಬೇಕು ಖಂಡಿತ. ನಾವು ಅದು ಒಪ್ಪುತ್ತೇವೆ, ಆಗೋದು ಖರ್ಚು ಸರಿ ಅಲ್ಲ. ಎಲ್ಲ ಜಾಸ್ತಿ ಆಗಿರುವಾಗ ಇದು ಜಾಸ್ತಿ ಮಾಡಿ ಸ್ವಲ್ಪ ಸಮಯ ಆಯಿತು. ಅದರಲ್ಲಿ ದೊಡ್ಡ ವಿಷಯ ಏನಲ್ಲ, ಯಾವುದಕ್ಕೆ ಕಡಿಮೆ ಆಗಿದೆ ಈಗ. ಹಾಗಾಗಿ ಇದೊಂದು 2-3 ವರ್ಷ ಆಯಿತು ಕಾಣ್ತದೆ ಜಾಸ್ತಿ ಮಾಡಿ. ನ್ಯಾಚುರಲ್, ಅದರಲ್ಲಿ ರೈತರಿಗೆ ಕೊಡೋದಾದರೆ ಕೊಡಲಿ, ಅದರಲ್ಲಿ ನಮಗೆ ₹1 ಜಾಸ್ತಿ ಅಲ್ಲ ಅಷ್ಟೇ ಒಂದು ಪ್ಯಾಕೆಟಲ್ಲಿ. ರೈತರಿಗೆ ಸಿಗ್ತಾರೆ ಅಂತಂದರೆ ನಾವು ತ್ಯಾಗ ಮಾಡೋಣ ಅದರಲ್ಲಿ.